ಕರೋನಾದ ಹೊಡೆತಕ್ಕೆ ಒಂದೊಂದೇ ಚಿತ್ರಮಂದಿರಗಳು ಕಣ್ಮುಚ್ಚುತ್ತಿದ್ದು, ಎರಡನೇ ಅಲೆಗೆ ರಾಜ್ಯಾದ್ಯಂತ ಒಂದಿಷ್ಟು ಚಿತ್ರಮಂದಿರಗಳಿಗೆ ಬೀಗ ಬಿದ್ದಿವೆ. ಹಾಗೆ ಮೊದಲ ಅಲೆಗೆ ರಾಜ್ಯದ ಸುಮಾರು 20 ಚಿತ್ರಮಂದಿರಗಳು ಧರೆಶಾಹಿಯಾಗಿದೆ. ಇದರಲ್ಲಿ ಮಂಗಳೂರಿನ ಜ್ಯೋತಿ ಮತ್ತು ಸೆಂಟ್ರಲ್ ಕೂಡ ಸೇರ್ಕೊಂಡಿದೆ. ಜ್ಯೋತಿ ಟಾಕೀಸ್ನ ಇಂಚಿಂಚು ಮಾಹಿತಿಯನ್ನು ಈ ಹಿಂದೆ ನೀಡಿದ್ವಿ. ಇದೀಗ ಸೆಂಟ್ರಲ್ ಟಾಕೀಸ್ನ ಪಿನ್ ಟು ಪಿನ್ ಮಾಹಿತಿಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀವಿ. ಕೆ ಕೃಷ್ಣೋಜಿರಾವ್ ಅವರು 1927ರಲ್ಲಿ ಕೃಷ್ಣ ಟೂರಿಂಗ್ ಟಾಕೀಸ್ ಅನ್ನೋ ಹೆಸರಿನಲ್ಲಿ ಚಿತ್ರಮಂದಿರವನ್ನು ನಿರ್ಮಿಸ್ತಾರೆ. ಮಣ್ಣಿನ ಗೋಡೆ, ಹುಲ್ಲಿನ ಮಾಡಿನ ಟಾಕೀಸ್ನಲ್ಲಿ ಪ್ರೇಕ್ಷಕರು ಕುಳಿತುಕೊಳ್ಳಲು ನೆಲ ಹಾಗೆ ಬೆಂಚಿನ ವ್ಯವಸ್ಥೆ ಇತ್ತು. ಒಂದಾಣೆ ಮತ್ತು ಎರಡಾಣೆಗೆ ಸಿನಿಮಾವನ್ನು ಪ್ರೇಕ್ಷಕರಿಗೆ ತೋರಿಸಲಾಗ್ತಿತ್ತು. ಸ್ವತಂತ್ರ ಪೂರ್ವದ ಕರಾವಳಿಯ ಎರಡನೇ ಚಿತ್ರಮಂದಿರ ಅನ್ನೋ ಹೆಗ್ಗಳಿಕೆ ಉಳ್ಳ ಕೃಷ್ಣ ಟೂರಿಂಗ್ ಟಾಕೀಸ್ ಅನ್ನು ನಾರಾಯಣ ಕಾಮತ್ ಅನ್ನೋರು ಪಡ್ಕೋತಾರೆ. ಆ ಬಳಿಕ 1941ರಲ್ಲಿ ಸೆಂಟ್ರಲ್ ಟಾಕೀಸ್ ಅನ್ನೋ ಹೆಸರಿನಲ್ಲಿ ಚಿತ್ರಮಂದಿರವನ್ನು ಪುನರಾರಂಭಿಸ್ತಾರೆ. ಈ ವೇಳೆ ಮೂಕಿ ಚಿತ್ರಗಳಿಗೆ ಪ್ರೇಕ್ಷಕರ ಮಧ್ಯೆಯೇ ಕುಳಿತ 2-3 ಮಂದಿ ಹಿನ್ನೆಲೆ ಸಂಗೀತ ಹಾಗೆ ಸ್ವರವನ್ನು ನೀಡ್ತಿದ್ರು. ಆ ಕಾಲದಲ್ಲಿ ದಿನ 1 ಅಥವಾ 2 ಪ್ರದರ್ಶನಗಳು ಇರುತ್ತಿದ್ವು. ಇದನ್ನು ವೀಕ್ಷಿಸಲು ಕುದುರೆಗಾಡಿ, ಎತ್ತಿನ ಗಾಡಿಯಲ್ಲಿ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬರ್ತಿದ್ರು. ಸಾವಿರದ 1947ರಲ್ಲಿ ಈ ಚಿತ್ರಮಂದಿರವನ್ನು ಕೆ ನಾರಾಯಣ ಕಾಮತ್ ಅವರು ಪೂರ್ಣ ಸ್ವಾಧೀನ ಪಡೆದು ಸುಸಜ್ಜಿತ ಕಟ್ಟಡದೊಂದಿಗೆ ಚಿತ್ರಮಂದಿರವನ್ನು ಸಂಪೂರ್ಣವಾಗಿ ನವೀಕರಿಸ್ತಾರೆ. ಟಾಕಿ ಚಿತ್ರಗಳು ಆರಂಭವಾದ ಬಳಿಕ ಅತಿ ಹೆಚ್ಚು ಇಂಗ್ಲಿಷ್, ಹಿಂದಿ ಚಿತ್ರಗಳನ್ನು ಇಲ್ಲಿ ಪ್ರದರ್ಶಿಸಲಾಗುತ್ತೆ. ಹೀಗೆ ಚಿತ್ರಮಂದಿರ ಜನಪ್ರಿಯವಾಗುತ್ತಿದ್ದಂತೆ ಎಲ್ಲ ಭಾಷೆಯ ಚಿತ್ರಗಳನ್ನು ಬಿಡುಗಡೆ ಮಾಡಿದ್ರು. ಆ ಕಾಲದಲ್ಲಿ ಒಂದು ಸಿನಿಮಾ 10 ದಿನ ಪ್ರದರ್ಶನ ಕಂಡ್ರೆ ಅದು ಬಹುದೊಡ್ಡ ವಿಚಾರವಾಗಿತ್ತು. ಇದಕ್ಕೆ ಸಿಲ್ವರ್ ಜೂಬ್ಲಿ ಡೇಸ್ ಎಂದು ಕರೆಯಲಾಗ್ತಿತ್ತು. ಇದಕ್ಕೆ ಸಾವಿತ್ರಿ ಮತ್ತು ಸುಮತಿ ಚಿತ್ರಗಳೇ ಸಾಕ್ಷಿ. ಸಾವಿರದ 1955ರಲ್ಲಿ ನಾರಾಯಣ ಕಾಮತ್ ಅವರ ಮಗ ಜನಾರ್ದನ ಕಾಮತ್ ಅವರು ಚಿತ್ರಮಂದಿರದ ಆಡಳಿತವನ್ನು ವಹಿಸಿಕೊಂಡರು. ಅದಾಗಲೇ ಹಿಂದಿ, ಇಂಗ್ಲಿಷ್, ತುಳು, ತಮಿಳು, ತೆಲುಗು ಚಿತ್ರಗಳನ್ನು ಪ್ರದರ್ಶಿಸಿ ಸೆಂಟ್ರಲ್ ಟಾಕೀಸ್ ಕರಾವಳಿಯಾದ್ಯಂತ ಹೆಸರು ಮಾಡಿತ್ತು. ಹೀಗಾಗಿ 1975ರಲ್ಲಿ ಕಟ್ಟಡವನ್ನು ಕೆಡವಿ ಅದೇ ಜಾಗದಲ್ಲಿ ನೂತನವಾಗಿ ಚಿತ್ರಮಂದಿರವನ್ನು ನಿರ್ಮಿಸಲಾಯಿತು. 1054 ಆಸನಗಳುಳ್ಳ ಬೃಹತ್ ಚಿತ್ರಮಂದಿರ ತಲೆ ಎತ್ತಿ ನಿಂತಿತ್ತು. ಹಾಗೆ ಇದು ಕರಾವಳಿಯ ಪ್ರಪ್ರಥಮ ಹವಾನಿಯಂತ್ರಿತ ಚಿತ್ರಮಂದಿರ ಅನ್ನೋ ಖ್ಯಾತಿಯನ್ನು ಹೊಂದಿತ್ತು. ಮೊದಲ ಪ್ರದರ್ಶನವಾಗಿ ಕನ್ನಡದ ಕಳ್ಳಕುಳ್ಳ ತೆರೆ ಕಂಡಿತ್ತು. ಇನ್ನು ಕನ್ನಡದಲ್ಲಿ ಓಂ, ಗಜ, ರಾಮಚಾರಿ ಸೇರಿದಂತೆ ಅದೆಷ್ಟೋ ಚಿತ್ರಗಳು ಶತಕ ಬಾರಿಸಿದೆ. ಇನ್ನು 50 ದಿನಗಳ ಪ್ರದರ್ಶನ ಅಂದರೆ ಸರ್ವೇ ಸಾಮಾನ್ಯ. ಹಿಂದಿಯಲ್ಲಿ ಸಂಗಮ್, ಬಾಬಿ, ಆರಾಧನಾ, ಅಮರ ಪ್ರೇಮ್ ಸೇರಿದಂತೆ ಅದೆಷ್ಟೋ ಸೂಪರ್ ಹಿಟ್ ಚಿತ್ರಗಳು ಪ್ರದರ್ಶನವಾಗಿದೆ. ಹಾಗೆ ಕಹೋನ ಪ್ಯಾರ್ ಹೈ 17 ವಾರಗಳ ಭರ್ಜರಿ ಪ್ರದರ್ಶನ ಕಂಡಿತ್ತು. ಇನ್ನು ಪಗೆತ್ತ ಪುಗೆ, ಕೋಟಿ ಚೆನ್ನಯ್ಯ, ತಿಳಿಕೆದ ಬೊಳ್ಳಿ, ಆಮೇಟ ಸಾಲ್ ಈಮೇಡ್ ಕುಸಲ್, ರಿಕ್ಷಾ ಡ್ರೈವರ್, ಒರಿಯಂತುಂಡ ಒರಿಯಗಾಪುಜಿ ಹೀಗೆ ಒಂದಿಷ್ಟು ತುಳು ಚಿತ್ರಗಳಿಗೆ ಸೆಂಟ್ರಲ್ ಮೇನ್ ಥಿಯೇಟರ್ ಆಗಿತ್ತು. ಇದರೊಂದಿಗೆ ತಪಸ್ವಿನಿ ಮತ್ತು ಜನಮನ ಅನ್ನೋ ಕೊಂಕಣಿ ಚಿತ್ರ ಹಾಗೆ ತಮಿಳು, ತೆಲುಗು, ಇಂಗ್ಲಿಷ್ ಭಾಷೆಯ ಅದೆಷ್ಟು ಚಿತ್ರಗಳು ಇಲ್ಲಿ ತೆರೆ ಕಂಡಿದೆ. 1991ರಲ್ಲಿ ಈ ಚಿತ್ರಮಂದಿರದ ಗೋಲ್ಡನ್ ಜೂಬಿಲಿ ಕಾರ್ಯಕ್ರಮ ನಡೆದಿತ್ತು. ಆ ಬಳಿಕ ಚಿತ್ರಮಂದಿರದ ಆಸನವನ್ನು 1054ರಿಂದ 884ಕ್ಕೆ ಇಳಿಸಲಾಯಿತು. ಬಹುಮುಖ್ಯವಾಗಿ ಓಂ ಚಿತ್ರದ 100ನೇ ದಿನದ ಸಂಭ್ರಮಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರ ಇಡೀ ಕುಟುಂಬವೇ ಸೆಂಟ್ರಲ್ ಚಿತ್ರಮಂದಿರಕ್ಕೆ ಆಗಮಿಸಿದ್ರು. ಹಾಗೆ ಇತ್ತೀಚಿನ ದಿನಗಳಲ್ಲಿ ಕೆಂಪೇಗೌಡ ಚಿತ್ರದ ಸಂದರ್ಭದಲ್ಲಿ ಸುದೀಪ್ ಅವರು ಸೆಂಟ್ರಲ್ ಟಾಕೀಸ್ಗೆ ಭೇಟಿ ನೀಡಿದ್ರೆ, ಸಂಗೊಳ್ಳಿ ರಾಯಣ್ಣ ಚಿತ್ರದ 25ನೇ ದಿನದ ಸಂಭ್ರಮಕ್ಕೆ ದರ್ಶನ್ ಅವರು ಸೆಂಟ್ರಲ್ ಚಿತ್ರಮಂದಿರಕ್ಕೆ ಆಗಮಿಸಿದ್ರು. ಹೀಗೆ ಅದೆಷ್ಟೋ ನಟ ನಟಿಯರು ಸೆಂಟ್ರಲ್ ಟಾಕೀಸ್ಗೆ ಭೇಟಿ ಕೊಟ್ಟು ಸಿನಿಮಾವನ್ನು ವೀಕ್ಷಿಸಿದ್ದಾರೆ. ಇನ್ನು ಬಹುಮುಖ್ಯವಾಗಿ ಈ ಚಿತ್ರಮಂದಿರದಲ್ಲಿ ಮುಂಗಾರು ಮಳೆ 34 ವಾರಗಳ ಪ್ರದರ್ಶನ ಕಂಡು ಹೊಸ ದಾಖಲೆ ನಿರ್ಮಿಸಿದೆ. ಹಾಗೆ ಈ ಚಿತ್ರಮಂದಿರದಲ್ಲಿ ಮುಂಗಾರು ಮಳೆ ಚಿತ್ರವನ್ನು ಅತಿ ಹೆಚ್ಚು ಪ್ರೇಕ್ಷಕರು ವೀಕ್ಷಿಸಿದ್ದಾರೆ. ಇನ್ನು ಸೆಂಟ್ರಲ್ ಕೇವಲ ಸಿನಿಮಾಗಷ್ಟೇ ಮೀಸಲಾಗಿರಲಿಲ್ಲ,
90ರ ದಶಕದಲ್ಲಿ ಭೀಮ್ಸೇನ್ ಜೋಶಿಯವರ ಸಂಗೀತ ಕಾರ್ಯಕ್ರಮ, ಮದುವೆ ಸಮಾರಂಭಗಳು ಕೂಡ ಇಲ್ಲಿ ನಡೆದಿವೆ. ಇಷ್ಟೆಲ್ಲ ಖ್ಯಾತಿ ಹೊಂದಿರುವ ಕರಾವಳಿಯ ಅತಿ ದೊಡ್ಡ ಚಿತ್ರಮಂದಿರ ಈಗಾಗಲೇ ಧರಾಶಾಯಿಯಾಗಿದೆ. ಮುಂದೆ ಇದೇ ಜಾಗದಲ್ಲಿ ಮಾಲ್ ನಿರ್ಮಾಣವಾಗಲಿದೆ ಎನ್ನುವ ಮಾಹಿತಿಯೂ ಇದೆ. ಅದೇನೇ ಇರಲಿ, ನಾನಾ ಕಾರಣಗಳಿಂದ ಒಂದೊಳ್ಳೆ ಚಿತ್ರಮಂದಿರ ಇತಿಹಾಸದ ಪುಟಗಳನ್ನು ಸೇರ್ಕೊಂಡಿದ್ದು ಮಾತ್ರ ದುರಂತವೇ ಸರಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ಬರೆಯಿರಿ. ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ಗಳನ್ನ ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.